ನಮಸ್ಕಾರ, ನಾನು ಪ್ರತಿಭಾ ಕುಳಾಯಿ. ಈಗಷ್ಟೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ. ಗುರುಪುರದ ಚಿಲಿಂಬಿಗುಡ್ಡೆಯಲ್ಲಿ ನಿನ್ನೆಷ್ಟೇ 2 ಜೋಡಿ ಯುವತಿಯಂದಿರು ಬಜರಂಗ ದಳದ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಅದರಲ್ಲಿ ಈ 2 ಯುವಕರು ಡ್ರಗ್ಸ್ ಸೇವಿಸಿದ್ರು. ಸಿಕ್ಕಿಬಿದ್ದವರಲ್ಲಿ ಒಬ್ಬನ ಹೆಸರು ಧೀರಜ್. ಈತ ಬೋನ್ದೇಲಿನ ಕೃಷ್ಣಾನಗರದವನಾಗಿದ್ದು, ಇನ್ನೊಬ್ಬನ ಹೆಸರು ಶಾಕಿರ್. ಇವನು ಪಂಜಿ ಮುಗೇರ್ನವನಾಗಿದ್ದಾನೆ. ಅದರಲ್ಲಿ ಒಂದು ಹುಡುಗಿ ಮೈನರ್ ಆಗಿದ್ದಾಳೆ. ಈ ಸಂದರ್ಭದಲ್ಲಿ ನಾನು ಬಜರಂಗ ದಳದವರಿಗೆ ಅಭಿನಂದಿಸ್ತೇನೆ. ಯಾಕೆಂದರೆ ಕಾನೂನನ್ನು ಕೈಗೆ ತಗೊಳ್ಳದೆ ತಕ್ಷಣವಾಗಿ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟು ಈ ಹುಡುಗರನ್ನು ಬಂಧಿಸಿದ್ದಾರೆ. ಈ ಡ್ರಗ್ ಅನ್ನುವ ಮಾಫಿಯಾ ಏನಿದೆ ನಮ್ಮ ಮಂಗಳೂರಲ್ಲಿ ಎಷ್ಟೋ ಜನ ಯುವಕರ ಲೈಫನ್ನು ಹಾಳು ಮಾಡ್ತಾ ಇದೆ. ಇದರ ಎಗೇನ್ಸ್ಟ್ ನಾವೆಲ್ಲ ಸೇರಿ ಹೋರಾಟ ಮಾಡಬೇಕು. ನಾನು ಈ ವಿಡಿಯೋ ನೋಡಿದಾಗ ಆ ಹುಡುಗಿಯ ತಾಯಿ ತುಂಬ ಅಸಹಾಯಕತನವನ್ನು ತೋರಿಸ್ಕೊಳ್ತಾ ಇದ್ರು. ಇದನ್ನು ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಖಂಡಿತವಾಗಿ ನನ್ನಿಂದ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಬೇಕು ನಾನು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಸಿದ್ಧಳಾಗಿದ್ದೇನೆ.